ನಂದಾಪುರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬಾ ದೇವಸ್ಥಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ರಾಜ್ಯ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ಮುಜರಾಯಿ ಇಲಾಖೆಯ ವತಿಯಿಂದ ಮೇ 24ರಂದು ನಂದಾಪುರ ಕ್ಷೇತ್ರದಲ್ಲಿ ನಡೆಯಲಿರುವ ಸಾಮೂಹಿಕ ವಿವಾಹದ ಕುರಿತು ಮಾಹಿತಿಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು ರಾಜ್ಯ ಮುಜರಾಯಿ ಇಲಾಖೆ ವ್ಯಾಪ್ತಿಯ 500 ದೇವಸ್ಥಾನಗಳಲ್ಲಿ ಸಪ್ತಪದಿ ಸಾಮೂಹಿಕ ವಿವಾಹ ಆಯೋಜಿಸಲು ಸಿದ್ಧತೆ ನಡೆಸಲಾಗಿದ್ದು ಎಲ್ಲೆಡೆಯಿಂದ ವ್ಯಾಪಕ ಬೆಂಬಲ ಲಭಿಸಿದೆ. ಈ ವರ್ಷ ವಧುವರರ ಸಂಖ್ಯೆ ಕಡಿಮೆ ಇದ್ದರೂ ಭವಿಷ್ಯದಲ್ಲಿ ಇದೊಂದು ಉತ್ತಮ ಯೋಜನೆಯಾಗಿ ಹೊರಹೊಮ್ಮಲಿದೆ. ಸರಳವಾಗಿ ವಿವಾಹವಾಗಲು ಬಯಸುವ ಎಲ್ಲರಿಗೂ ಇಲ್ಲಿ ಅವಕಾಶವಿದ್ದು ಏಪ್ರಿಲ್ 26 ಮತ್ತು ಮೇ 24ರಂದು ಈ ವಿವಾಹಗಳು ನಡೆಯಲಿದೆ. ಈ ವಿವಾಹ ಸಮಾರಂಭದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಪ್ತಪದಿ ರಥವನ್ನ ಬಿಡುಗಡೆ ಮಾಡಲಾಗಿದೆ. ವಧುವರರಿಗೆ ನೋಂದಾವಣೆಗೆ ಮಾರ್ಚ್ 27ರ ಕೊನೆಯ ದಿನಾಂಕವಾಗಿದ್ದು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಒಂದು ಕ್ಷೇತ್ರಕ್ಕೆ ಬಂದು ವಧುವರರನ್ನ ಆಶೀರ್ವಾದ ಮಾಡಲು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದರು. ಬಂಗಾರದ ಮಾಂಗಲ್ಯ ಕೊಡಬೇಕು ಅಂತ ಸರ್ಕಾರ ನಿಯಮ. ಹುಡುಗಿ ಅಕೌಂಟಿಗೆ 10,000 ರೂಪಾಯಿ ಹಾಕಬೇಕು, ಹುಡುಗಿ ಹುಡುಗನ ಅಕೌಂಟಿಗೆ 15,000 ರೂಪಾಯಿ ಹಾಕಬೇಕು. ಒಟ್ಟೊಂದು 55,000 ರೂಪಾಯಿ ವೆಚ್ಚದಲ್ಲಿ ದಾರಸೆನೆಗೆ ಶಲ್ಲೆಗೆ ಪಂಚೆಗೆ ಕೊಡಬೇಕು. ಊಟಕ್ಕೆ 8 ಜನ ಬರ್ತಾರೆ ಅಂತ ಕೇಳಿದರೆ 8 ಜನ ಅವರು ಹೇಳ್ತಾರೋ 8 ಜನ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. 50 ಜನ ಸೀಮಿತ ಮಾಡಿ ನಂದಾಪುರದಲ್ಲಿರುವಂಥ ಈ ದೇವಸ್ಥಾನವು ಕೂಡ ನಿಮ್ಮ ಅತ್ಯಂತ ರಮಣೀಯವಾದಂತಹ ದೃಶ್ಯಗಳು, ಗುಡ್ಡ ಬೆಟ್ಟ ಜರಿ ದೊರೆ ಅಂತ ಹೇಳ್ತೇವಲ್ಲ ನಾವು, ನೇತ್ರಾವತಿಯ ಸೆರೆಗಳಲ್ಲಿರುವಂತಹ ಕೆಲವೇ ದೇವಸ್ಥಾನಗಳಲ್ಲಿ ನಮ್ಮದಾದ ದೇವಸ್ಥಾನವನ್ನು ಹೊಂದಿದೆ. ಬಹಳ ದೊಡ್ಡ ಪ್ರಕೃತಿ ಇರುವಂತಹ ಇತಿಹಾಸ ಇರುವಂತಹ ಪರಂಪರೆ ಇರುವಂತಹ ಈ ಬಣ್ಣಾರಿ ಆಗ್ಬೋದು. ಒಂದು ಸುಬ್ರಹ್ಮಣ್ಯದ ಕುಕ್ಕೆ ದೇವಸ್ಥಾನದಲ್ಲಿ ನಮಗಿರುವಂತಹ ಆದಾಯ ಎಷ್ಟು ಕೇಳಿದ್ರೆ 1 ಲೋಕ ಕೊಟ್ಟು. ಈ ಸಂದರ್ಭ ಕ್ಷೇತ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರಿಶ್ಚಂದ್ರ, ರಾಜ್ಯ ಬಾಲಭವನ ಸೊಸೈಟಿಯ ಮಾಜಿ ಅಧ್ಯಕ್ಷೆ ಸುಲೋಚನಾ ಜಿಕೆ ಭಟ್, ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ವಿವಿಧ ಧಾರ್ಮಿಕ ಕ್ಷೇತ್ರಗಳ ಪ್ರಮುಖರು ಭಾಗವಹಿಸಿದ್ರು. ಕ್ಷೇತ್ರಕ್ಕೆ ಸೋಲಾರ್ ವ್ಯವಸ್ಥೆ ನೀಡುವ ಕುರಿತ ಮನವಿಯನ್ನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆ ರಮಾಯಸ್ ಭಂಡಾರಿ ಅವರು ನೀಡಿದರು. ಈ ಸಂದರ್ಭ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎಸ್ ಎ ಭಂಡಾರಿ, ಸದಸ್ಯ ಡಾಕ್ಟರ್ ಎಸ್ ಎಂ ಗೋಪಾಲಕೃಷ್ಣಾಚಾರ್ಯ, ಎಸ್ ಗಂಗಾಧರ್ ಭಟ್ ಕೊಳಕೆ ಉಪಸ್ಥಿತರಿದ್ದರು.